ಕತಾರ್ ದೇಶದ ರಾಜಧಾನಿ ದೋಹಾದಲ್ಲಿ ನಡೆಯುತ್ತಿರುವ ಡೈಮಂಡ್ ಲೀಗ್ ಆಟೋಟದಲ್ಲಿ ಭಾರತದ ನೀರಜ್ ಚೋಪ್ರಾ ಅವರು 90.23 ಮೀಟರ್ ದೂರ ಜಾವೆಲಿನ್ ಎಸೆದು ಸಾಧನೆ ಮಾಡಿದರು. ಇದು ನೀರಜ್ ಚೋಪ್ರಾ ಅವರ ಅತ್ಯಧಿಕ ದೂರ ಎಸೆತದ ವೈಯಕ್ತಿಕ ಸಾಧನೆಯಾಗಿದೆ. ಹಾಗಾಗಿ ಪ್ರಧಾನಿ ಮೋದಿಯವರ ಸಹಿತ ದೇಶದ ಸಾಕಷ್ಟು ಗಣ್ಯರು ನೀರಜ್ ಚೋಪ್ರಾ ಅವರ ಸಾಧನೆಯನ್ನು ಕೊಂಡಾಡಿದ್ದಾರೆ. ಆದರೆ ದೋಹಾದ ಸುಹೀಮ್ ಬಿನ್ ಹಮದ್ ಕ್ರೀಡಾಂಗಣದಲ್ಲಿ ನಡೆದ ಡೈಮಂಡ್ ಲೀಗ್ನಲ್ಲಿ ಮೊದಲ ಸ್ಥಾನ ಪಡೆಯಲು ಇದು ಸಾಕಾಗಲಿಲ್ಲ. ಜರ್ಮನಿಯ ಜೂಲಿಯನ್ ವೆಬರ್ ಅವರು 91.06 ಮೀಟರ್ ದೂರ ಜಾವೆಲಿನ್ ಎಸೆದು ಮೊದಲ ಸ್ಥಾನ ಗಳಿಸಿ ಬಂಗಾರ ಜಯಿಸಿದರು. ನೀರಜ್ ಚೋಪ್ರಾ ಎರಡನೆಯ ಸ್ಥಾನದೊಂದಿಗೆ ಬೆಳ್ಳಿಗೆ ತೃಪ್ತರಾದರು. ನೀರಜ್ ಚೋಪ್ರಾ ಅವರು 90+ ದೂರ ಜಾವೆಲಿನ್ ಎಸೆದು ಆ ದೂರ ಸಾಧಿಸಿದ ವಿಶ್ವದ 25ನೇ ಮತ್ತು ಏಷ್ಯಾದ 3ನೇ ಅಥ್ಲೀಟ್ ಎನಿಸಿದರು. ಏಷ್ಯಾದಲ್ಲಿ ಪಾಕಿಸ್ತಾನದ ಅರ್ಷದ್ ನದೀಮ್ 92.97 ಮೀಟರ್, ಚೀನಾ ತೈಪೆಯ ಚೆಂಗ್ ಚಾವೋ ಸುನ್ 91.36 ಮೀಟರ್ ಹಿಂದೆ 90+ ಮೀಟರ್ ಎಸೆದ ಸಾಧನೆ ಮಾಡಿದ್ರು. ಯಾವ ಲೇಟ್ ಆಗಿ పోయి ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ పోయి ಬಾಬಾ ಇಲ್ಲ ಮಸ್ತ್ ಖುಷಿ ಆಗ್ಬಿಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ನಿಲ್ಲಡ್ ಮಾತಾಡಲ್ಲ ವೀಕಿದೆ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಬಿನೆಜಿ ಪೋಲೇರ್ ಬೇಬಿ ಯಬ್ಬಾ ವೀಕೆ